ನಮ್ಮ ಜೂನಿಯರ್ ನನಗೆ ನೋಡಿ ನಿಮ್ಮ ಜೊತೆಯಲ್ಲಿ ಇದು ಎಷ್ಟೋ ಮಾಧ್ಯಮ ಇದ್ದಾರೆ ನೋಡಿ ಅಮ್ಮ. ನನಗೆ ಆರಾಮಿದ್ದೀರ ಮೊನ್ನೆ ಇದ್ರ ಕರ್ನಾಟಕ ಭವನ ಇದ್ದಾರಲ್ಲ ಡೆಲ್ಲಿಯಲ್ಲಿ, ಆಗ ಇದರಲ್ಲಿ ನನಗೆ ಸರ್ಕಾರ ಇದು ಕೊಟ್ಟು ಭಾರತ ಪ್ರಧಾನಮಂತ್ರಿ ಯಾವುದು ಕೊಟ್ಟಿಲ್ಲ, ಹಸು ಕೊಟ್ಟಿದ್ದು. ಒಟ್ಟಿಗೆ ಇದ್ದೆ ನಾನು ಸರ್, ಒಟ್ಟಿಗೆ ಇದ್ದೆ. ನನಗೆ ಮುಂದೆ ಸಿಕ್ಕುವ ನನಗೆ ಸಿಕ್ಕಿದೆ. ನಾನು ಮತ್ತು ಇವರೆಲ್ಲ ನಾನು ಹಸು ಇದರಲ್ಲಿ ಕರ್ನಾಟಕ ಭವನ ಹೋಗ್ತೇನೆ, ನೀವು ಇದಕ್ಕೆ ಹಸು ಹೋಟೆಲ್ ಹೋಗ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಇವತ್ತು ನನ್ನ ಮುಂದೆ ಈ ಬಡವನ ಮನೆಗೆ ಮಾಧ್ಯಮ ಮುಖಾಂತರ ನಿಮಗೆ ಕೊಡ್ತಾರೆ. ನನ್ನ ಮನೆಗಳನ್ನು ಮುಟ್ಟಿದ್ದೀನಿ. ನಾನು ಮದುವೆ ಹೋಗಲಿ ಋಣಿಯಾಗಿದ್ದೇನೆ, ಭಾರತ ಸರ್ಕಾರಕ್ಕೆ ಋಣಿಯಾಗಿದ್ದೇನೆ. ಭಾರತ ಪ್ರಧಾನಮಂತ್ರಿಯವರಿಗೂ ನನ್ನ ಮನೆಗೆ ಒಂದು ಒಂದು ಶಾಲೆಯ ತೋರಿಸಿದ ನಂತರ ಸರ್ಕಾರಿ ಶಾಲೆ, ಅದು ಕೂಡ ಅರೆಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವ ನಮ್ಮ ಶಾಲೆ ಮಾಧ್ಯಮ ಮಿತ್ರರೇ. ಇದರ ಶಾಸಕ ನಂಗೂ ಸಿಕ್ಕಿದ್ರು, ಎಲ್ಲರೂ ಖುಷಿಯೇ. ನಂಗೆ ಒಬ್ಬಳಿಗೆ ಖುಷಿ ಸಿಕ್ಕಿದ ನಾನು ಖುಷಿ ಮಾಡೋದಲ್ಲ, ಅವನಿಗೂ ಸಿಕ್ಕಿದ್ದು ನಂಗೂ ಸಿಕ್ಕಿದ್ದು, ಅದು ಖುಷಿಯೇ ನಂಗೆ. ಸಣ್ಣ ಅಂತ ದೊಡ್ಡ ಎಲ್ಲ ಮಾಡೋದಾಗೋದಿಲ್ಲ. ಅವ್ರು ಕೇಳಿದ್ದೆಲ್ಲ ಮಾಡ್ಕೊಡ್ಬೇಕು ಸರ್ಕಾರ ಅಂತ ಹೇಳಿದ್ವಿ. ಅವ್ರು ಏನು ಹೇಳ್ತಿದ್ರು ಅದೆಲ್ಲ ಮಾಡ್ಕೊಡಿ. ನಿಮ್ಮ ಇವರಲ್ಲ ಇಲ್ಲಿ, ನಾವು ದೂರ ಇದ್ದು ಬಂದವರು, ನಿಮ್ಮ ಬುಡುಕ್ನವರು ಎಲ್ಲ ಕೈ ಹಾಕಿ ಒಬ್ಬರೆಲ್ಲ ಮಾತಾಡೋದು ನೋಡಿ ಇಟ್ಟಂತ ಸುಮ್ಮಗಳಿದ್ರು ಯಾವಾಗ ಮಾತಾಡ್ತಿದ್ರು. ದಿಲ್ಲಿಗೆ ಅವ್ರು ಮಾತಾಡ್ತಿದ್ರು, ಬೆಂಗಳೂರು ಬಂದು ಮಾತಾಡ್ತಿದ್ರು. ನಾವು ಸಹಾಯ ಮಾಡಲಿಲ್ಲ ಅನ್ಕೊಳ್ಬೇಕು, ಈಗ ಮಾಡಬೇಕು. ಸ್ವಲ್ಪ ಕೊಟ್ಟರು ದೊಡ್ಡದು ಹೇಳುದಿಲ್ಲ, ಕೊಡ್ತೇನೆ ಹೇಳುದಿಲ್ಲ. ಅಂಕಲ್ದಲ್ಲ ನಾವು ಶಾಲೆ ಒಂದು ಆಗಬೇಕು, ನಮ್ಗೆ ಬೇಕಾದ ಶಾಲೆ. ನಮ್ಮ ಊರಿನ ಶಾಲೆಗಳು ಅಂಕಲಿಗೆ ಬರೋದು ಹೈಸ್ಕೂಲ್ ಹೊಸೂರಲ್ಲಿತ್ತು, ಹೊಸೂರು ಮೂರು ಬರೋದು ಮೂರಲ್ಲಿತ್ತು. ನಮ್ಮ ಶಾಲೆ ಅವ್ರ ಬಸ್ಸೆಲ್ಲ ಮಾಡ್ಕೊಂಡಿದ್ದು.